ಹಿಜಾಬ್ ಸಂಬಂಧ ಹೈಕೋರ್ಟ್ ಮೆಟ್ಟಿಲೇರಿದ ವಿದ್ಯಾರ್ಥಿನಿಯೊಬ್ಬಳ ತಂದೆಯ ಹೋಟೆಲ್ಗೆ ಕಲ್ಲು ತೂರಾಟ ನಡೆಸಲು ಕಾರಣ ವಿದ್ಯಾರ್ಥಿನಿಯ ಮಾಹಿತಿ ಸೋರಿಕೆ ಮಾಡಿದ್ದೇ ಮುಖ್ಯ ಕಾರಣ ಹಾಗೂ ದಾಳಿಯ ಹಿಂದೆ ಶಾಸಕ ರಘುಪತಿ ಭಟ್ ಕೈವಾಡ ಇದೆ ಅಂತ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಜಿಲ್ಲಾಧ್ಯಕ್ಷ ಅಕ್ರಮ್ ಅಸಿಲ್ ಹೇಳಿಕೆ ನೀಡಿದ್ದಾರೆ. ಶಿಫಾ ಎಂಬ ವಿದ್ಯಾರ್ಥಿನಿಯ ವೈಯಕ್ತಿಕ ಮಾಹಿತಿಯನ್ನು ಸೋರಿಕೆ ಮಾಡಿದ ಪರಿಣಾಮ ಆಕೆಯ ಅಣ್ಣನ ಹೋಟೆಲ್ ಮೇಲೆ 100ಕ್ಕಿಂತ ಹೆಚ್ಚು ಜನ ಏಕಕಾಲದಲ್ಲಿ ದಾಳಿ ನಡೆಸಿದ್ದು 4 ರಿಂದ 6 ಮಂದಿ ಹಲ್ಲೆಯನ್ನು ನಡೆಸಿದ್ದಾರೆ. ಈ ದಾಳಿಯ ಹಿಂದೆ ಶಾಸಕ ರಘುಪತಿ ಭಟ್ ಕೈವಾಡವಿದೆ ಎಂಬ ಅನುಮಾನವಿದೆ. ದುಷ್ಕರ್ಮಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳದೇ ಇದ್ರೆ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಆಯೋಜಿಸಲಿದೆ ಅಂತ ಹೇಳಿದ್ದಾರೆ. ಹಿಜಾಬ್ ವಿಷಯದಲ್ಲಿ ಘಟನೆಗೂ ಎಬಿವಿಪಿಗೂ ಸಂಬಂಧವಿಲ್ಲ ಅಂತ ಹೇಳಿದ ಅವರು, ಕೋರ್ಟ್ ಮೇಲೆ ನಮಗೆ ಪೂರ್ತಿ ಭರವಸೆ ಇದೆ, ತೀರ್ಪು ನಮ್ಮ ಪರವಾಗಿ ಬರುತ್ತೆ ಎಂಬ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿದರು. ಏನು ಹೇಳಿದರೆ, ಶಿಫಾ ಹೇಳುವ ಯುವತಿ ಅವರ ಅಣ್ಣನ ಹೋಟೆಲಿಗೆ ಮಧ್ಯರಾತ್ರಿ ದಾಳಿ ಆಗುವಂಥದ್ದು. ಕ್ಲೋಸ್ ಮಾಡುವ ಸಮಯದಲ್ಲಿ 100ಕ್ಕಿಂತ ಜಾಸ್ತಿ ಜನರು ಸೇರಿಕೊಂಡು ಅಲ್ಲಿ ಅವರ ಮೇಲೆ ದಾಳಿ ಮಾಡ್ತಾರೆ. ಅದೇ ರೀತಿಯಲ್ಲಿ ಹೋಟೆಲ್ ಮೇಲೆ ದಾಳಿ ಮಾಡ್ತಾರೆ. ಇದಕ್ಕೆ ಮುಖ್ಯವಾದ ಕಾರಣ ಫಸ್ಟ್ ಸ್ಟೆಪ್ ಆಗಿರುವಂಥದ್ದು ಈ ಮಕ್ಕಳಿನ ಡೀಟೇಲ್ಸ್ ಲೀಕ್ ಮಾಡುವಂಥದ್ದು. ಆ ಡೀಟೇಲ್ಸ್ ಯಾವಾಗ ಲೀಕ್ ಆಗುತ್ತೋ ಅದೇ ರೀತಿ ಆ ರಾತ್ರಿಗೆ ಒಂದು 9:30ಗೆ ನಾವು ನೋಡಬಹುದು ಈ ರೀತಿಯ ಒಂದು ಘಟನೆ. ಹೋಟೆಲ್ ಕ್ಲೋಸ್ ಮಾಡುವ ಸಮಯದಲ್ಲಿ ಒಂದು 100ಕ್ಕಿಂತ ಜಾಸ್ತಿ ಮಂದಿಯವರು ಬಂದು ಫಸ್ಟಲ್ಲಿ ಬಂದು ಅವರಿಗೆ ಧಮಕಿ ಹಾಕಿದ್ದಾರೆ. ಧಮಕಿ ಹಾಕ್ಕೊಂಡು ಒಂದು 4 ಅಥವಾ 6 ಮಂದಿ ಅವರಿಗೆ ಹೊಡೆದಿದ್ದಾರೆ. ಆ ಹೊಡೆದದ್ದು ಅಷ್ಟೇ ಅಲ್ಲ, ಹೋಟೆಲಿಗೆ ಕಲ್ಲನ್ನು ಬಿಸಾಡಿದ್ದಾರೆ. ಅದರಲ್ಲಿ ಏನು ಆ ಸೈಫಿನ ಫ್ರೆಂಡ್ಸ್ ಅವರು ಸೇರಿಕೊಂಡು ಅವರಿಗೆ ಅಲ್ಲಿಂದ ಕಳಿಸುವಂಥದ್ದು ಮನೆಗೆ. ಅಲ್ಲಿ ಅದು ಮುಕ್ತಾಯ ಆಗುವುದಿಲ್ಲ, ಅಲ್ಲಿ ಹೋಟೆಲಿಗೆ ಕಲ್ಲನ್ನು ಬಿಸಾಡ್ತಾರೆ. ಇದರಲ್ಲಿ ನಮಗೆ ಡೌಟ್ ಇದೆ, ಏನು ರಘುಪತಿ ಭಟ್ರ ಏನು ಒಂದು ಕೈ ಇದೆ ಅಂತ ಒಂದು ನಮಗೆ ಇದರಲ್ಲಿ ಡೌಟ್ ಇದೆ. ನಾವು ಕ್ಯಾಂಪಸ್ ಫ್ರಂಟಿನ ಆಗ್ರಹ ಏನು ಹೇಳಿದರೆ, ಈ ಯಾರು ಕ್ರಿಮಿನಲ್ಸ್ ಇದ್ದಾರೋ ಅವರ ಮೇಲೆ ಸೂಕ್ತವಾಗಿ ಕ್ರಮ ತಗೊಳ್ಬೇಕು, ಬೇಗ ಅವರ ಮೇಲೆ ಕ್ರಮ ತಗೊಳ್ಬೇಕಂತ ನಮ್ಮ ಒಂದು ಆಗ್ರಹ. ಇಲ್ಲದಿದ್ದರೆ ಕ್ಯಾಂಪಸ್ ಫ್ರಂಟಿಂದ ಒಂದು ದೊಡ್ಡ ಮಟ್ಟದ ಒಂದು ಹೋರಾಟ ಮಾಡಲಿಕ್ಕಿದ್ದೇವೆ ಅಂತ ನಾನು ಇಲ್ಲಿ ಸೂಚನೆ ಕೊಡ್ತಾ ಇದ್ದೇನೆ.